ಇತ್ತೀಚೆಗಷ್ಟೇ ಟಿಕೆಟ್ ಇಲ್ಲದೆ ರೈಲುಗಳಲ್ಲಿ ಪ್ರವೇಶಿಸುವವರಿಗೆ ದುಪ್ಪಟ್ಟು ದಂಡ ವಿಧಿಸುವಂತೆ ಸಂಬಂಧಪಟ್ಟ ನಿಯಮಗಳಿಗೆ ತಿದ್ದುಪಡಿ ತಂದಿರುವಂತಹ ರೈಲ್ವೆ ಇಲಾಖೆ ಇದೀಗ ಮತ್ತಷ್ಟು ಕ್ರಮವನ್ನು ಜಾರಿಗೊಳಿಸ್ತಾ ಇದೆ. ಸ್ತ್ರೀಯರಿಗೆ ಮೀಸಲಿಟ್ಟ ಬೋಗಿ ಅಥವಾ ಸೀಟುಗಳಲ್ಲಿ ಪ್ರಯಾಣಿಸುವಂತಹ ಪುರುಷರಿಗೆ 2,500 ರೂಪಾಯಿ ದಂಡ ವಿಧಿಸಲಿಕ್ಕೆ ತಕ್ಷಣವೇ ರೈಲಿನಿಂದ ಅವರನ್ನು ಕೆಳಗಿಳಿಸಬೇಕು ಅನ್ನುವಂತಹ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಈ ಹಿಂದೆ 500 ರೂಪಾಯಿ ಇತ್ತು, ಈಗ 2,500 ರೂಪಾಯಿಗೆ ದಂಡದ ಮೊತ್ತವನ್ನು ಏರಿಸಲಾಗಿದೆ. ರೈಲುಗಳಲ್ಲಿ ರೈಲ್ವೆ ಆವರಣದಲ್ಲಿ ಧೂಮಪಾನ ಮಾಡಿದರೆ ಸ್ಥಳದಲ್ಲೇ 2,000 ರೂಪಾಯಿ ದಂಡ, ಈವರೆಗೆ 100 ರೂಪಾಯಿ ಇತ್ತು, ಇನ್ನು ಮುಂದೆ 2,000 ರೂಪಾಯಿ ಆಗುತ್ತೆ. ದಂಡ ಕಟ್ಟದಿದ್ದರೆ ನ್ಯಾಯಾಲಯದ ಮೂಲಕ 5,000 ರೂವರೆಗೆ ದಂಡ ಅಥವಾ ಟಿಕೆಟ್ ಮುಟ್ಟುಗೋಲಿಗೆ ಅವಕಾಶ ಇದೆ. ರೈಲು ಪ್ಲಾಟ್ಫಾರ್ಮ್ಗಳಲ್ಲಿ ಪರವಾನಗಿ ಅಲ್ಲದೆ ಅನಧಿಕೃತ ವ್ಯಾಪಾರ ಮತ್ತು ಭಿಕ್ಷಾಟನೆ ನಿಷೇಧಿಸಲಾಗಿದ್ದು, ಉಲ್ಲಂಘಿಸಿದರೆ 2,000 ರೂಪಾಯಿ ದಂಡ ವಿಧಿಸಲಾಗುತ್ತೆ. ದಂಡ ನಿರಾಕರಿಸಿದರೆ ಗರಿಷ್ಠ 3 ತಿಂಗಳ ಜೈಲು ಅಥವಾ 5,000 ರೂಪಾಯಿವರೆಗೆ ದಂಡ ವಿಧಿಸಬಹುದಾಗಿದೆ. ರೈಲಿನಲ್ಲಿ ಸಹ ಪ್ರಯಾಣಿಕರೊಂದಿಗೆ ಅನುಚಿತ ವರ್ತನೆ, ನಿಂದನಾತ್ಮಕ ಭಾಷೆ ಬಳಕೆ, ಮದ್ಯ ಸೇವಿಸಿ ಗಲಾಟೆ ಮಾಡಿದರೆ 1,000 ರೂಪಾಯಿವರೆಗೆ ದಂಡ ವಿಧಿಸಿ ಕೆಳಗಿಳಿಸಲಾಗುತ್ತೆ. ಇದು ಈಗಾಗಲೇ ನೂತನವಾಗಿ ಒಂದಷ್ಟು ದಂಡದ ಪ್ರಕ್ರಿಯೆಯಲ್ಲಿ ಬದಲಾವಣೆಯನ್ನು ಮಾಡಲಾಗಿದೆ.